ಬನ್ನಿ ಎಂತ ಪದೇ ಪದೇ ಅದೇ ಇರ್ಬೇಕಾದ ಪಿತೃ ಸಮಾನ. ನೀವು ಉತ್ಪತ್ತಿ ಹೇಳಿ ನಿಲ್ಲಿಸಬೇಡ, ನಮಗೂ ಸಲ ನೆನೆಸಾಗುದಿಲ್ಲ. ಆದ್ರಿಂದ ಅಣ್ಣ ಇದ್ರೆ ತಂದೆಗೆ ಸಮಾನ ಮಾಡಿಸ್ಬೇಕು. ಸರಿ, ದೂರದಲ್ಲಿ ಹುಡುಗಿ ಯಾರು ಏನೋ ಪ್ರಶ್ನೆ ನೋಡಿ. ಅದರಿಂದ ಕೈಗಳು ಅಣ್ಣ, ಕೈಗಳು ತುಂಬಿರೇನು ಉಗುರು ಅಭಿನಂದ ಮತ್ತೆ ಉಗುರಿದ್ದೀರ ಮನುಷ್ಯ ಈ ಕಡೆ ನೋಡಿ. ಅವರಿಗೆ ಎಷ್ಟೇ ಒಂದು ಈಗ ಹೂ ಹಾಕಿ ಅವರು ಮನೆ ಬೇಡ ಅಂತ ಏನೋ ಮಾತಾಡಿದ ನಿನ್ನ ತಂಗಿ ಓಡಿ ಅಲ್ವಾ? ಮಾತಾಡಿ ಯಾಕಂತ ಹೇಳಿ ನಮ್ಮ ಮುಸ್ಲಿಂ ಹುಡುಗ ಎಲ್ಲಾದ್ರೂ ಮದುವೆ ಆದ್ಮೇಲೆ ಓಡಿ ಹೋಗಿದ್ದೀನಿ ನನ್ನ ನೀವೇ ಓದಿದ್ದಲ್ಲ. ಯಾಕೆ ಯಾಕೆ ಸುಮ್ಮತಿ ಲಕ್ಷಣ ತಗೊಳ್ಳೋದಲ್ಲ ಕೊಡೋದಲ್ಲ. ಅದನ್ನ ಹುಡುಗಿ ನೋಡಿದ್ಯಾ? ಒಪ್ಪಿಗೆ ಆಯ್ತಾ? ಇಬ್ಬರಿಗೂ ಒಪ್ಪಿಗೆ ಆಯ್ತು ಅಂತ ಆಯ್ತಲ್ಲ? ಆಗ ನಾವು ಮದುವೆ ಮಾಡಿಸಕ್ಕೆ ನೋಡಿದ್ದೇವೆ. ಯಾಕೆ ಎಲ್ಲಿ ಆದ್ರೂ ಅಕಸ್ಮಾತ್ ಬಲಾತ್ಕಾರದಿಂದ ಮದುವೆ ಮಾಡಿಸಿದೆ, ಹೆಣ್ಣಿಗಾಗಲಿ ಗಂಡಿಗಾಗಲಿ ಒಪ್ಪಿಗೆ ಇಲ್ಲದೇ ಇದ್ದಾಗ ನಾವು ಮದುವೆ ಮಾಡಿಸಿದ್ರೆ ಏನಾಗ್ತದೆ? ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ವರಪಿತ ಪುರೋಹಿತ ಸರಿ ನಿನ್ನ ಅಪ್ಪ ಸಾಕ ಸಹಿತ ರೋಷಕ್ಕೆ ಪುರೋಹಿತರು ಕಾಲದಲ್ಲಿ ಏನು ಕಾಲದಿಂದ ಒಪ್ಪಿಗೆ ಆಗಿದೆ. ಆದ್ರಿಂದ ತಲೆ ಮಾಡೋದಲ್ಲ. ನಾನು ಗಡಿಗಡಿಯಲ್ಲಿದ್ದೇನೆ, ಹುಡುಗಿಯನ್ನು ಸಿಂಗಾರ ಮಾಡ್ತೀನಿ. ಕೇಳಿದ್ರ? ಇಲ್ಲ, ನನಗೇನು ಗಾಯ ಆಗಲಿಲ್ಲ. ಕೇಳಲಿಕ್ಕೆ ಅಂತ ಹಾಗೆ ಸರಿಯಾಗಿ ನಾಲಿಗೆ ಹೊರಗೆ ಮಾತಾಡು. ಕರೆದಿರಿ ಕರೆದಿರಿ ಕವಿದಿ ನಾವು ಹುಡುಗಿಯನ್ನು ಶೃಂಗಾರ ಮಾಡುವಂತ ಹೇಳಿ ನೀನಂತ ಕೊಟ್ಟು ಹುಡುಗಿಯನ್ನು ಶೃಂಗಾರ ಮಾಡುವುದಾದ್ರೆ ನಾನು ಮುಂದಾದ ಹಿಂದಾದ ಪ್ರತಿಯೊಬ್ಬರು ಗೊತ್ತಿಲ್ಲ ಸುಧಾರಿಸ್ಕೊಳ್ಳಿ, ನಂಗೆ ಗೊತ್ತಿಲ್ಲ ಮತ್ತೆಲ್ಲ 25 ಆಯ್ತಾ? ಹುಡುಗಿ
ಬಿಡಿ ಬಿಡಿಯಲ್ಲಿ ಏನೆಲ್ಲ ಆಗಬಾರ್ದು ಏನು ನಾನು ಹಾಕಿ ಅಂದಾಗ ಹಾಕಬೇಕು. ವಿದ್ಯಾವಂತ ದೈವವಂತದ ಲಕ್ಷ್ಮೀಪತಿಗೆ ಸ್ವಾಮಿ ಮುಖ ನೋಡಿದರೆ ಹಾಕೋ. ನನಗೆ ಹೇಳ್ತದೆ ಈಗ ಎಲ್ಲ ಒಪ್ಪಿ ಸರಿ ಇಲ್ಲ ಆವಾಗಲೇ ನಮ್ಗೆ ನನ್ನ ಕಲಿಕೆ ಸಿಗ್ತಿಲ್ಲ ಅಂತ ಮಾತ್ರ ಹೇಳಿದೆ ಏನು ಪುಸ್ತಕಗಳು ಅಂತ. ಯಾಕಂದ್ರೆ ತಾಳಿ ಅಂತ ಹೇಳಿದ್ರೆ ನಿಮಗೆ ಅಂತ ಹೇಳಿದಲ್ಲ, ಮತ್ತೆ ಮಾಂಗಲ್ಯ ಪರಿಮಣಿ ನನಗೆ ಯಜಮಾನಿಗೆ ಸರ್ ಇವನ್ ತಂಗಿ ಮದುವೆ ನಮ್ಮ ಹೆಣ್ಮಕ್ಳು ತಾಯಿ ಸಮೇತ ನಮ್ಗಲ್ಲ ನೀವು ನೋಡ್ಕೊಳ್ಬೇಕಂತ ಹೇಳಿದ್ದಾರೆ. ಗೊತ್ತುಂಟು ನಿನ್ನೆಯಲ್ಲಿ ಬಂದು ಇಷ್ಟ ಆಗ್ತದೆ ಎನ್ನುವ ಕಾರಣದಿಂದ ನಾನು ಹಿಡ್ಕೊಂಡೇ ಕೇಳ್ತಾ ಇದ್ದೇನೆ. ಇಲ್ಲಿ ಒಂದು 5 ಜನ ಮುತ್ತೈದೆ ಕೂಡಿ ದೀಪಾವಳಿ ದಾಟಿನ ಕೊಡಿಯೇ ಹೋಗುದು ಮಂಗಲ ಮುಟ್ಲಿಕ್ಕೆ ಬಂದದ್ದು. ಮಂಗಲ ಮುಟ್ಲಿಕ್ಕೆ ನಿಮ್ಗೆ ಇದಾಯ್ತಾ? ಇದಂದ್ರೆ ಅದೇ ಮದುವೆ ಆಯ್ತಾ? ಬಟ್ರೆ ಮದುವೆ ಒಂದಾಗಲಿಲ್ಲ ಮತ್ತೆಲ್ಲ ಆಯ್ತಾ? ಹಾಗಲ್ಲ, ಅದೇ ನಿಶ್ಚಿತಾರ್ಥ ಇತ್ಯಾದಿಗಳೆಲ್ಲ ಆಯ್ತಾ? ಹೌದು, ಮದುವೆ ಒಂದಾಗಲಿಲ್ಲ. ನಾನು ಕೇಳಿದ್ದು ಅದಕ್ಕೆ ಬೇರೆ ಏನಲ್ಲ, ಮುಂದೆ ಬರ್ತದೆ. ಯಾವುದು ಮದುವೆ ಆದ್ಮೇಲೆ ಅಲ್ಲ, ಮದುವೆ ಮುಂದೆ ಬರ್ತದೆ. ಮದುವೆ ಮುಂದೆ ಬಿಡ್ತದೆ ಅಂತ ಅನ್ಕೊಳ್ತದೆ. ಮೊದಲೇ ಮುಂದೆ ಕೊಡುದಿಲ್ಲ, ಸುಮ್ಮನೆ ಬ್ಯಾಟ್ರಿಗೆಲ್ಲ ಮಾತಾಡಿ ಸಾಯ್ತೇನೆ. 5 ಜನ ಮುತ್ತೈದೆ ಮುಟ್ಟಿ ಕೊಡಿ ಅಂತ ಹೇಳಿದ್ರೆ ಹೇಳ್ತೀನಿ ಅಂತ ಮುಟ್ಲಿಕ್ಕೆ ಬಂದದ್ದು. ನೀನು ಈಗ ಕನ್ನೆ ಮುತ್ತೈದೆ ಗೊತ್ತುಂಟ ನಿನಗೆ? ಹೌದು, ಮದುವೆ ಆದವರು ಮಾಂಗಲ್ಯ ಮುಟ್ಟಬೇಕೆ ಹೊರತು ಕನ್ನೆ ಮುತ್ತೈದೆ ಮುಟ್ಟುದಲ್ಲ. ಹಾಗಂತ ನಿಮ್ಮ ಮನೆಯಲ್ಲಿ ಹೇಳಬೇಕು. ನಿನಗೆ ಮುಟ್ಟಬೇಕು ಅನ್ನೋ ಆಸೆ ಇದ್ರೆ ನನ್ನ ಬೇಕಾದ್ರೆ ಮುಟ್ಟು ಮಾಂಗಲ್ಯ ಮುಟ್ಟು. ಊಡಿರೋ ಸೊಲಿಗರಲ್ಲಿ ಕೇಳಿಕೊಂಡಂದ್ರೆ ಈಗ ಮಾಂಗಲ್ಯ ಕಟ್ಟುವ ಶಾಸ್ತ್ರ ಉಂಟು. ಆದ್ದರಿಂದ ಮಾಂಗಲ್ಯ ಮುಟ್ಲಿಕ್ಕೆ ಅವಕಾಶ ಇಲ್ಲ ಅಂತ ನೀವೇನಾದರೂ ಆಲೋಚನೆ ಮಾಡಬೇಡಿ. ಕುಳಿತಲ್ಲೇ ನಿಮ್ಮ ಮಾಂಗಲ್ಯನ ಕೈ ಹಾಕ್ಕೊಳ್ಳಿ, ನಾವು ಕತೆ ಮುಂದುವರಿಸ್ತೇವೆ. ಎಂತದ್ದು ಪುರೋಹಿತರೆ, ನಾವೆಲ್ಲ ಪಾಠ್ಯಾಲಯ ಹೋಗುವಾಗ ಹಾಗೆ ಅಕ್ಕರೇ ಇದು ನಿಮಗೀಗ ಪಾಠಶಾಲೆ ಹೋಗುವಾಗ ಇದೆಲ್ಲ ಈಗ ಮತ್ತೆ ಹಾಗೆ ಈಗ ಹಾಗೆ ನಾನು ಹೇಳಿದಾಗ ಹೇಳಿ ನನ್ನ ಸುತ್ತ ಬರಬೇಕೇನೋ? ನನ್ನ ಹಿಂಬದಿಯಿಂದ ಬರಬೇಕು. ಧರ್ಮೇಶ
ಇವರೆಲ್ಲ ಆರ್ತಿ ಅಂತ ಹೇಳಿದ್ರೆ ಕತ್ತಲೆ ಜಾಗದಲ್ಲಿ ಸೂರ್ಯ ಕುಡಿಯುವ ಸಭಿಕರಲ್ಲಿ ಕೇಳಿಕೊಳ್ಳುವುದೇ ಮಕ್ಕಳಿಗೆ ಉಡುಗೊರೆ ಆಗುವ ಕ್ರಮ ಉಂಟು. ಆದ್ದರಿಂದ ಯಾರಾದರೂ ಏನಾದರೂ ಕೊಡಬೇಕು ಎನ್ನುವ ಆಲೋಚನೆ ಇದ್ದವರು ಕಿಸಿಗಾಗಿ ಒಂದು ಪುಣ್ಯ ಯಾರಾದರೂ ಹತ್ತಿರ ಇದ್ದವರು ಕಿಸಿಗಳು ಕೈ ಹಾಕಬೇಡಿ. ನೀವು ಏನಾದರೂ ಕೊಡಿ. ನಾನು ಅದಕ್ಕೆ ಇತ್ತೀಚೆಗೆ ಹಿರಿಯರು ಯಾರು ಕನ್ನಡಿಗೆ ಕೊಡುವುದು, ಯಾಕಂದರೆ ನಮ್ಮ ಇಚ್ಛಿಸ್ತ ಹೆಣ್ಣಿನ ಕಡೆಯಿಂದ ಪುರೋಹಿತರಿಂದ ಉಡುಗೊರೆ ಆಗಬೇಕಾದ ಕ್ರಮ. ಆದ್ದರಿಂದ ಕೂಡಿರುವ ಸಭಿಕರಲ್ಲಿ ಕೇಳಿಕೊಳ್ಳುವುದರಿಂದ ಪುರೋಹಿತರಿಂದ ಹುಡುಗಿಗೆ ಉಡುಗೊರೆ ಆಗುತ್ತದೆ. ನೋಡಿ ಹೌದಾ, ಅವರಿಗೆ ಯಾವ ವಸ್ತುಗಳಲ್ಲಿ ಎಲ್ಲಿಂದ ಹೊರಟಿದ್ದು ಅಲ್ಲಿಗೆ ಬಂದು ಸೇರಿದ್ದು ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುರೋಹಿತರಿಂದ ಹೊರಟ ಪಟ್ಟಿ ಹುಡುಗನ ಕೊಳ್ಳಿಗೆ ಮತ್ತು ಹುಡುಗಿ ಕೊಳ್ಳಿಗೆ ಹೋಗಿ ಮತ್ತೆ ಪುನಃ ಒಂದು ಮದುವೆ ಮನೆ ಬಂದರೆ ಗಾಳಿಯಿಂದಲೇ ನೀರೈತಿ. ಏನದು ಇದು ಮುಂದೆ ಬಂದದ್ದು ನಿಮ್ಮದ? ನಿನ್ನ ಲೆಕ್ಕದಲ್ಲಿ ನಮ್ಮದು ಹಿಂದೆ ಉಂಟು ಅಂತ ಇದು ಹುಡುಗರೆ ನಾನು ಕೇಳಿದ್ದು ಅದೇ, ಹಿಂದೆ ಉಂಟು ಅಂತ ಮಾಡಿದ್ದು ಯಾರು ಹಿಂದೆ ಇಲ್ಲ. ಅಲ್ಲಿ ಹುಡುಕಿ ಇಲ್ಲಿಗೆ ಬಂದು ಇಲ್ಲಿ ಮುಂದೆ ಇತ್ತು ಕಟ್ಟಿ ಮಾಡಿದ್ದೇನೆ. ಜಾಗದಲ್ಲಿ ಎಲ್ಲಿಂದ ಉದ್ದಕ್ಕೆ ಬರ್ತದೋ ಅಲ್ಲಿ ಶುದ್ಧ ಕೂಡಿರುವ ಸಭಿಕರಲ್ಲಿ ಕೇಳಿಕೊಳ್ಳುವುದಂದ್ರೆ ಪುರೋಹಿತರ ಕೈಯಿಂದ ಹೊರಟಂತ ಬಟ್ಟೆ ಹುಡುಗನ ಕೊರಳಿಗೆ ಮತ್ತು ಹುಡುಗಿಯ ಕೊರಳಿಗೆ ಹೋಗಿ ಮತ್ತೆ ಪುನಃ ಯಥಾಸ್ಥಾನಕ್ಕೆ ಅಷ್ಟಪುಷ್ಟವತಿ ಭವಾನ್ ಅಲ್ಲಿ ಆನಂದ ಆಶೀರ್ವಾದ ಶೀಘ್ರ ಕಲ್ಯಾಣ ವಸ್ತು ಇನ್ನೊಂದು ಭಾರತೀಯ ಪರಮೇಶ್ವರಂತೆ ಸಾವಿರ ಕಾಲದಲ್ಲಿ ಹೆಚ್ಚು ಸಾಕಾಗ್ತದೆ. ನೀವು ಹೇಳಿಕೊಂಡು ಸರಿ ಕೊಡ್ತೀವಿ. ಆ ದೊಡ್ಡ ಶಬ್ದ ನಿಮ್ಗೆ ಆಯ್ಕೊಳ್ತೀರ ಎಲ್ಲ ಬರ್ತದೆ. ಗುರು ಹಿರಿಯರು ಬಹಳಷ್ಟು ಜನ ಇದ್ದರು, ಇದ್ದಷ್ಟು ಜನ ಶ್ರದ್ಧೆಯಿಂದ ಇದ್ದಾರೆ. ಖಂಡಿತ. ಆದ್ದರಿಂದ ಇಲ್ಲೇ ಇಳಿದು ಅವ್ರ ಕಾಲಿಗೆಲ್ಲ ಹೋದ್ರು ಅಲ್ಲ. ನೋಡಿದ್ವಿ ಜನ ಎಷ್ಟಿದ್ದಾರೆ ಅಂತ. ಬಹಳ ಜನ ಇವ್ರ ಕಾಲಿಗೆಲ್ಲ ಬೀಳುವಾಗ ಹೊತ್ತು ಎಷ್ಟಾಗಿತ್ತು, ಹೊತ್ತು ಎಷ್ಟು ಆಗ್ಬಿಟ್ಟಿಲ್ಲ ನಿನ್ನ ಸೊಂಟ ಯಾಕೆ. ಆದ್ದರಿಂದ ಇಲ್ಲೇ ನಿಂತು
ಸರ್ವರಿಗೂ ನಮಸ್ಕಾರ. ಅದರ ತಂದೆಯ ಸ್ಥಾನದಲ್ಲಿ ತಂಗಿಯನ್ನ ದಾರಿಯಲ್ಲಿ ಕೊಟ್ಟಿದ್ದೆ. ಹಾಗಾಗಿ ಭಾವನ ಕೈಗೆ ತನ್ನ ತಂಗಿಯನ್ನು ಒಪ್ಪಿಸಿ ಸಾಧ್ಯ ಎರಡು ಮಾತಾಡಿ ಅಷ್ಟೇ. ಏನಿದು ಮದುವೆ ಮನೆಯ ಅಥವಾ ಸ್ಮಶಾನ? ಏನೋ ಒಳ್ಳೆ ಮಾತಾಡಿ ಕಣ್ಣು ಕೊಡು ಅಂತ ಹೇಳಿದ್ರೆ ಏನು ಹೇಳ್ತಾ ಇದೆಯಲ್ಲ ನೀನು? ನಾನು ಇರೋಳೊಬ್ಳು ತಂಗಿ ಅಂದ್ಕೊಂಡಿರು. ನಿಮ್ಗೆ ತಂಗಿ ಇದ್ರೆ ಗೊತ್ತಾಗ್ತದೆ. ನಾನು ಬಾವು ಬಂದದ್ದು ಅವಳಿಗೆ. ಬಾವು ಬಂದದ್ದು. ಇಲ್ಲಿ ಹತ್ತಿರ ಇವಾಗ ಒಳ್ಳೆ ಬಾವ ಯಾವುದೇ ಕಾರಣದಿಂದ ತಂಗಿಯನ್ನು ಅಂದರೆ ಹೆಣ್ಣನ್ನು ಕೈಯೊಪ್ಪಿಸಿ ಕೊಡುವಾಗ ಕಣ್ಣೀರು ಹಾಕಬಾರ್ದು. ಯಾಕೆ ಯಾಕೆ? ಕಣ್ಣೀರು ಹಾಕಿ ಕೈಯೊಪ್ಪಿಸಿ ಕೊಟ್ಟರೆ ಅವಳ ಜೀವನ ಇಡೀ ಕಣ್ಣೀರಿನಲ್ಲೇ ಕೈಗೊಳ್ಳಬೇಕಾಗ್ತದೆ. ನಗುನಗುತ್ತಾ ಕೊಟ್ಟದ್ದಾದರೆ ಅವಳು ಬಹಳಷ್ಟು ವರ್ಷ ಅವಳು ನಗುನಗುತ್ತಾ ಮಾಡ್ತಾಳೆ. ನನಗೆ ನಗನ ಮುಗುಳ್ನ ನೀವು ಹೊಲ ಬುದ್ಧಿ ಬಿಡ್ಬಾರ್ದು. ನನಗೊಬ್ಬಳೇ ತಂಗಿ. ಅವಳಿಗೆ ಏನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಗಲಿಲ್ಲ ಅವಳಿಗೆ. ಆದ್ದರಿಂದ ಊರು ಸೋತದ ಸಿಗುವುದಿದೆ. ಇವಳನ್ನು ಈ ಕೈ ಮೇಲೆ ಇಡ್ತಾ ಇದ್ದೇನೆ. ಅವಳನ್ನು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ, ಅಕಸ್ಮಾತ್ ನೀರಿದ್ದರೆ ಹಾಗೆ ಹಾಗೆ ಬಹಳ ಒಳ್ಳೆಯ ಹಾಗಾಗಿ ಬರ್ತಾ ಇದ್ದೇನೆ. ನೀನು ನೋಡ್ತೇವೆ. ಒಂದು ಕೆಲಸ ಮಾಡು, ಹಿಡಿದ ಕೈ ಬೇಡ, ಬಲಗಾಲ ಮುಂದೆ ಹಾಕಿ ಒಳಗಡೆ ಹೋಗಬೇಕು. ಇನ್ನು 3 ದಿನದ ಸಂಭ್ರಮ ಆದ್ದರಿಂದ ಒಳಗಡೆ ಯಾಕೆ ಸುಮ್ಮನೆ ಕಣ್ಣೀರು ಬಾರದೆ ಒರೆಸ್ಕೊಡ್ತೀವಿ. ಅಲ್ಲ, ಬೇವು ಬಂದು ಕೂಡಲೇ ಕಣ್ಣೀರಲ್ಲ. ಹೇಗೆ ನಿಂತಿದ್ದೀನಿ ಎಲ್ಲಿಗೆ ಆಶೀರ್ವಾದ ಮಾಡ್ತೇನೆ. ನಮ್ಮಲ್ಲಿ ಬರ್ತೇನೆ. ನೀನು ಏನು ಎಣಿಸಿದೀವ ಅಂತೀಯ ಆಗಲಿ, ಮದುವೆ ಆಗಲಿ ಅಂತ ಹೇಳಿದರೆ ನೀನು ಈಗಾಗಲೇ ನಿಶ್ಚಿತ ಆಗಿದೆ. ಹಾಗನ್ನುವಾಗ ಒಳ್ಳೆಯವರ ಸಿಕ್ಕುವಂತ ಆಶೀರ್ವಾದ ಮಾಡಲಿಕ್ಕಾಗಲಿಲ್ಲ. ಸಿಕ್ಕಿದ ಬಗೆಯಿಂದ ಮುಂದೆ ಬಾಳ್ವೆ ಒಳ್ಳೆ ರೀತಿಯಲ್ಲಿ ಸಾಗಿ ನನ್ನಿಂದಲೇ ಮಗುವಾಗಲಿ. ನನ್ನ ಆಶೀರ್ವಾದದಿಂದ ನಿನಗೆ ಮುಂದೆ ಮಗುವಾಗಲಿ. ಇಲ್ಲೇ ಕಾರ್ಯಕ್ರಮ ನಮಗೆ ತಂದೆ ಹೇಳಿದಂತೆ ಎಲ್ಲ ಕಾರ್ಯಕ್ರಮ ಆಯಿತು. ಆದ್ದರಿಂದ ಇನ್ನುಳಿದಂತೆ ಏನು ಇಲ್ಲದೇ ಇದ್ರೆ ಬಹಳ ಕಷ್ಟ ಆಗ್ತಿದೆ. ಏನು ಆಗ್ತಿರ್ಲಿಲ್ಲ. ಅದೆಲ್ಲ ತುಂಬ ಉಪಕಾರ ಮಾಡಿದ್ದೀರಿ. ತುಂಬ ಸಂತೋಷ ಆಯಿತು. ನಮ್ಮನ್ನು ಹೊಗಳಿದ್ರೆ ನಾವು ಹೇಳ್ಬೋದು. ಅವರೆಲ್ಲ ತೆಗೆದಿದ್ದೀವಿ, ಇದೆಲ್ಲ ಬೇಡ. ನಮ್ಗೆ ಇವತ್ತು ಎಲ್ಲ ನಮ್ಗೆ ಗೊತ್ತುಂಟು. ಎಲ್ಲ ಹೋಗಲಿ ನಮ್ಗೆ ಕೊಡದೇ ಇಲ್ಲ. ಅವನ್ನೆಲ್ಲ ಬಾಯಿಗೆಲ್ಲ ಗೊತ್ತಿಲ್ಲ. ಸಭಾವಂಗ ಅದು ಎಂತಿರ್ತಾರೆ. ಯೋಚನೆ ಮಾಡಬೇಕಾಗಿಲ್ಲ. ಅಲ್ಲಿರುವಂತಹ ತಾಮ್ರದ ಕೊಪ್ಪರಿಗೆ ಕಿತ್ತಾಗಿ ರಾಮಣ್ಣ ಬರ್ತಾರೆ, ಹೊಂಡ ಬೀಳ್ತಾರೆ, ಅವ್ರನ್ನ ಹಾಕಿ ಮುಚ್ಚಿಬಿಟ್ಟು. ಅಂದ್ರೆ ನಮ್ಮನ್ನು ಜೀವಂತ ಸಮಾಜ ಮಾಡಿದ ನೀನು ಅಂದ್ರೆ ಬ್ರಾಹ್ಮಣರು ಬರ್ತಾರೆ, ಕೊಪ್ಪರಿಗೆ ನೀರನ್ನ ಎಬ್ಬಿಸಿ ಹೊಂಡ ಬೀಳುತ್ತದೆ, ಅದನ್ನು ಮುನ್ನಾಕಿ ಮುಚ್ಚಿ ಬ್ರಾಹ್ಮಣರು ಬರ್ತಾರೆ. ಇನ್ನು ಮುಂದಾಯ್ತು. ಹೇಗಂತೆ ಕಡಿಮೆ ಆಯ್ತಂತೆ. ಕಡಿಮೆ ಅಂದ್ರೆ ಯೋಚನೆ ಮಾಡಬೇಕಲ್ಲ ಗೊತ್ತಿಲ್ಲ. ಆ ತಾಮ್ರದ ಕೊಪ್ಪರಿಗೆ ಮಾಡಿಬಿಡಿ. ವ್ಯವಸ್ಥೆ ಮಾಡ್ತಾರೆ. ಈಗ ಕರ್ನಾಟಕ ನಾವು ಬರ್ತೇವೆ. ಸರಿಯಾದ ಯಾವಾಗ ಬೇಕಾಗ್ತದೆ. ಇನ್ನು ಅಗತ್ಯ ಇದೆ ಕರೀತೀವಿ. ಇಲ್ಲ, ಇನ್ನೂ ಕೆಲವು ದಿವಸ ಆಗಿಲ್ಲ. ನಿಮಗೆ ಅದರ ಬಗ್ಗೆ ಆಲೋಚನೆ ನೋಡು. ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ? ಮದುವೆ ಸಂಭ್ರಮ ಮಾಡಿದ್ದಾನೆ ನನ್ನ. ಊಟವನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ. ಆದ್ದರಿಂದ ಪ್ರತಿಯೊಬ್ಬರು ನೀವು ಕೇಳ್ಕೊಳ್ಳೋದೇನಂದ್ರೆ ಬೇರೆ ಏನಲ್ಲ, ಗಡಿಬಿಡಿ ಮದುವೆ. ಹಾಗಾಗಿ ಸಾಯಂಕಾಲ ಹೋಗಿ ನಿಮ್ಮ ಮನೆಯಲ್ಲೇ ಮನೆ ಊಟ ಮಾಡಿ ಮತ್ತೆ